ವೀಕ್ಷಕರೇ, ಇದು ನಮ್ಮ ನಾಗನ ಆದಿಸ್ಥಳ. ಇದು ಕಾರ್ಕಳದಿಂದ ನಾರವಿಗೆ ಹೋಗುವ ರೋಡಿನಲ್ಲಿ ಪರಪಾಡಿ ಎಂಬ ಜಾಗದಲ್ಲಿ ಸಿಗ್ತದೆ. ಇದು ನಮ್ಮ ಆದಿಸ್ಥಳ ನಾಗನದ್ದು. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ TD ತಲಪಾಡಿ ವ್ಲಾಗ್ಸ್. ವೀಕ್ಷಕರೇ, ಇವತ್ತು ಪಂಚಮಿ. ಹಾಗೆ ಇವತ್ತು ನಮಗೆ ಒಂದು ಪರಪಾಡಿ ಅಂತೇಳಿ ಅಲ್ಲಿಗೊಂದು ಹಾಲು ಇಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಈಗ ಹೊರಡೋದು, ಯಾಕೆಂತೇಳಿದ್ರೆ ಬೆಳಕಾಗಿದ್ದಷ್ಟು. ಈಗ 9 ಗಂಟೆಗೆ ಹೊರಡಬೇಕು. ಸಾಧಾರಣ 11:15 ಕಾರ್ಕಳ ದಾಟಿ ಅಲ್ಲಿ ಹೋಗಿ ಮುಟ್ಟಬೇಕು. ಇನ್ನೀಗ ಹೊರಡೋದು. ವೀಕ್ಷಕರೇ ನೋಡಿ ಎಲ್ಲ ವಿಡಿಯೋ ನೋಡಿ. ಇದು ಇವಾಗ ಕಾರ್ಕಳದ ಬೈಪಾಸಿನ ಹತ್ತಿರ ಬಂದೆವು. ಇಲ್ಲಿಂದ ನಾವು ಕುದುರೆಮುಖ ಹೋಗುವ ರೋಡಲ್ಲಿ ಹೋಗಬೇಕಾಗ್ತದೆ. ನೋಡಿ, ಇದು ಲೆಫ್ಟ್ ಸೈಡಿಗೆ ಹೋದರೆ ಕುದುರೆಮುಖ. ನಾವೀಗ ಸ್ಟ್ರೈಟಾಗಿ ಹೋಗ್ತಿದ್ದೆವು. ನೋಡಿ, ಇದುವೇ ಬಜಗೋಲಿ. ಇದು ಬಜಗೋಲಿ ಪೇಟೆ. ನೋಡಿ, ಇದು ಬಜಗೋಲಿ ಪೇಟೆ ಹತ್ರ ನಾವೀಗ ಬರ್ತಿದ್ದೇವೆ. ಇಲ್ಲೊಂದು ಊತೆಕೊಳ್ಳಿಕ್ಕೆ ಅಂತ ಒಂದು ಅಂಗಡಿಗೆ ಹೋಗ್ತಿದ್ದೇವೆ. ಇವಾಗ ಅಲ್ಲಿಂದ ಹೊರಟು ಆದಷ್ಟು ಬೇಗ ನಾವು ಹೋಗಬೇಕಾಗ್ತದೆ. ಯಾಕೆಂದರೆ 11:15 ಪೂಜೆ ಅಂತ ಹೇಳಿದ್ದಾರೆ. ಇವಾಗ ಇಲ್ಲಿ 11:30 ಆಗಿದೆ. ಆದಷ್ಟು ಬೇಗ ಬೇಗ ಹೋಗಬೇಕಾಗ್ತದೆ. ಇವಾಗ ನಾವು ಪರಪಾಡಿ ಬಂದು ಮುಟ್ಟಿದ್ದೇವೆ. ನೋಡಿ, ಇಲ್ಲಿಂದ ಒಳಗಡೆ ಹೋಗಬೇಕಾಗ್ತದೆ. ಸ್ವಲ್ಪ ಕಾಂಕ್ರೀಟ್ ಇದ್ದು ರೋಡ್ ಇದು. ಇಲ್ಲಿ ಫುಲ್ಲು ತಂಪಿನ ವಾತಾವರಣ. ನೋಡಿ, ಇಲ್ಲಿಂದ ನಂತರ ನಾವು ವಾಪಸ್ ಲೆಫ್ಟಿಗೆ ಹೋಗಿ ಮಣ್ಣಿದ ರೋಡಲ್ಲಿ ಹೋಗಬೇಕಾಗ್ತದೆ. ಅದೇ ಯಾಕೆಂದರೆ ಒಂದು ಕಾಡಿನ ಮಧ್ಯದಲ್ಲಿ ಇರುವಂಥ ಜಾಗದಲ್ಲಿ ಇರೋದು. ಅಲ್ಲಿ ಫುಲ್ಲು ಗಿಡ ಮರಗಳ ಮಧ್ಯದಲ್ಲಿ ಇರುವಂಥ ಒಂದು ನಾಗನ ಗುಡಿ. ನೋಡಿ, ಯಾಕೆಂದರೆ ನಾವು ಬರೋದು ಲೇಟ್ ಆಯಿತು. ಎಲ್ಲ ನಮಗಿಂತ ಮೊದಲು ಬಂದಿರಬೇಕೀಗ ಇಲ್ಲಿ. ನೋಡಿ, ಇಲ್ಲಿ ಈಗ ಬಂದು ನಾವು ತಲುಪಿದ್ದೇವೆ. ನೋಡಿ, ಇಲ್ಲಿ ಗಾಡಿ ಎಲ್ಲ ಬಂದು ನಿಂತಿದೆ. ಎಲ್ಲ ಬಂದು ಆಗಿದೆ ಕಾಣಬೇಕು. ನಾವೇ ಲೇಟ್ ಆಯಿತು ಕಾಣಬೇಕು. ಯಾಕೆಂದರೆ ಭಟ್ರು ಸಹ ಮಂತ್ರ ಹೇಳೋದು ಕೇಳ್ತಾ ಉಂಟು. ಎಲ್ಲ ಜನರು ಬಂದು ನಿಂತಿದ್ದಾರೆ. ಪೂಜೆ ಇನ್ನು ಶುರುವಾಗಬೇಕಷ್ಟೇ ಕಾಣಬೇಕು. ನಾವು ಬಂದದ್ದು ಕರೆಕ್ಟಾಗಿದೆ. ಯಾಕಂದರೆ ಪೂಜೆ ಇನ್ನೂ ಶುರುವಾಗಬೇಕಷ್ಟೇ. ಎಲ್ಲ ರೆಡಿ ಆಗ್ತಾ ಉಂಟು. ನಾವು ಯಾಕಂತೇಳಿದ್ರೆ ಲೇಟ್ ಆಗ್ತದೆ ಅಂತೇಳಿ ಆದಷ್ಟು ಬೇಗ 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 ಬಂದೆವು. ಆದರೆ ಭಟ್ರು ಬಂದೊಂದು 5-10 ನಿಮಿಷ ಆಗಿರ್ಬೋದಷ್ಟೇ. ಇವಾಗ ಇನ್ನು ಪೂಜೆ ಶುರುವಾಗಬೇಕಷ್ಟೇ. ಯಾಕಂದರೆ ಇನ್ನೂ ಸಹ ಕೆಲವರೆಲ್ಲ ಬರಲಿಕ್ಕಿದ್ದಾರೆ, ಬರಬೇಕಷ್ಟೇ. ಹಾಗೆ ಇನ್ನು ಅವರನ್ನೆಲ್ಲ ಸ್ವಲ್ಪ ಕಾಯಲಿಕ್ಕಿರ್ಬೋದು. ಈಗ ಅಭಿಷೇಕ ಎಲ್ಲ ಮಾಡಿ ಆಯಿತು, ಬೊಂಡದೆಲ್ಲ ಮತ್ತು ಹಾಲಿದ್ದೆಲ್ಲ. ಈಗ ಹೂವೆಲ್ಲ ಹಾಕಿ ಇನ್ನು ಪೂಜೆ ಶುರು. ನಾವೇಕಂದ್ರೆ ಇಲ್ಲಿಗೆ ಪ್ರತಿ ವರ್ಷದಲ್ಲಿ 2 ಸರ್ತಿ ಬರ್ತೇವೆ. ಒಂದು ಅತ್ತನಾಜ ಟೈಮ್ನಲ್ಲಿ, ಒಂದು ಈ ಪಂಚಮಿ ಟೈಮ್ನಲ್ಲಿ. ನಮಗೆ ಯಾಕೆಂದರೆ ಸಾಧಾರಣ ಒಂದು 76 ಕಿಲೋಮೀಟರ್ ತನಕ ಆಗ್ತದೆ ಇಲ್ಲಿ ನಮ್ಮ ಮನೆಯಿಂದ ಇಲ್ಲಿಗೆ ಹೋಗಲಿಕ್ಕೆ. ಕೆಲವರೆಲ್ಲ ಮಂಗಳೂರಿನಲ್ಲಿ ಇರೋದು, ಅವರಿಗೆ ಸಹ ಸಾಧಾರಣ ಕಿಲೋಮೀಟರ್ ಆಗ್ತದೆ. ಹಾಗೆ ನಮಗೆ ಸಾಧಾರಣ ಒಂದು 2.5 ಗಂಟೆ ತನಕ ದಾರಿ ಉಂಟು ಅಲ್ಲಿಗೆ ಹೋಗಲಿಕ್ಕೆ. ಯಾಕೆಂತೇಳಿದರೆ ನಾಗನದ್ದು ಪೂಜೆ ಅಂತೇಳಿದರೆ ನಮ್ಮ ತುಳುನಾಡಿನಲ್ಲಿ ಭಾರಿ ಪವರ್ಫುಲ್ ಅಲ್ಲ. ಹಾಗಾಗಿ ನಾಗನ ಪೂಜೆಗೆ ಯಾರು ಸಹ ತಪ್ಪಿಸುವುದಿಲ್ಲ. ಪ್ರತಿಯೊಬ್ಬರು ಸಹ ವರ್ಷಕ್ಕೊಮ್ಮೆ ಆದರೂ ಸಹ
ನಾಗನ ಪೂಜೆಗೆ ಹೋಗಿ ಬರ್ತಾರೇನೆ. ಅದೇ ಪ್ರಕಾರ ನಾವು ಸಹ ಇಲ್ಲಿ ನಮ್ಮ ಈಗ ಪೂಜೆಗೆ ರೆಡಿ ಆಯಿತು, ಪೂಜೆ ಆಗ್ತಾ ಉಂಟು. ओम नमः सुदर्शेभ्यो यज्ञेत वृद्धिं मनो ये अंतरिक्षे दिगतेभ्यो सप्तेभ्यो नमः जय शिवानंदेवा वनस्पति गंगनेदेवा सप्तेभ्यो नमः ओम नमः भगवतो कामरूपिणी महाबलाय नागादिविंदाय नमः जया संकर्षणान प्रार्थना समर्पयामि अगजान पद्मार्कं गजान हर्ष अनेक पंचेतन पुण्यकाल पंचमी पनपण पुण्यकाल पंचमी ಎಲ್ಲ ಸುಬ್ರಹ್ಮಣ್ಯ ಶಕ್ತಿ ಅಂಜೇತನ ಪುಣ್ಯ ನಮಕ್ ವಿಶೇಷ ಚೌತಿ ಆರಾಧನೆಂಚನ ಅಂಜನೆ ನವರಾತ್ರಿ ಆರಾಧನೆಂಚನ ಅಂಜನೆ ಸುಬ್ರಹ್ಮಣ್ಯ ದೇವರಿಗೆ ವಿಶೇಷ ಇಲ್ಲಿಗೆ ಸುಬ್ರಹ್ಮಣ್ಯ ಷಷ್ಠಿ ಪಂಚಮಿ ಷಷ್ಠಿ ಪಂಪಣ ಪುಣ್ಯ ಆರಾಧನೆಗೆ ಅಂಜೇತನ ಪೂರವಳು ನಾಗದೇವರು ಅವಳು ಸುಬ್ರಹ್ಮಣ್ಯ ದೇವರು ಇಲ್ಲರ ಅವಳು ಪೂರ ಜಾತ್ರೋತ್ಸವ ಅದನ್ನು ವಿಶೇಷ ಉತ್ಸವಗಳು ಪೂರ ನಡಪುಂಡು ಅಂಜೇತನ ಪುಣ್ಯಕಾಲಗಳು ಸೂರ್ಯಕರ ಒಂದು ಕಟ್ಟುಪಾಡು ಮಲ್ತಿದ್ದಾರೆ ಮೂಜೆ ವರ್ಷವರ ಮೂಜಿ ಸರ್ತಿ ಬ್ರಹ್ಮರಿಗೆ ಅಂಜನೆ ವಿಶೇಷ ನಾಗರ ಪಂಚಮಿ ಅಂಜನೆ ವಿಶೇಷ ಈ ಕಾಲೋಡು ನಡತುಂದತ್ತೊಂದಿಲ್ಲ ಅಂಜೆ ನಾನು ನಿಖಿಲ್ ಏನು ಮಾತೆಲ್ಲ ಸಕುಟುಂಬದ ಸೇರೊಂದು ಐನು ಕಟ್ಟುಪಾಡು ಮುಂದುವರೆತೊಂದಿಲ್ಲ ಅಂಜೆ ನಲ್ಪ ಏತ ಶಕ್ತಿ ಗೊತ್ತರ ನಮ್ಮ ಶಕ್ತಿ ಅಂತಾರ ದೇವರು ಯಥಾಶಕ್ತಿ ಪೂ ಬಂಡ ಅಂಜೆ ಪಂಚಾಮೃತ ಜೊತೆಗೆ ಸೇವನೆ ಕೊಡ್ತಾರೆ ಐದು ದೇವರಿಗೆ ಅಭಿಷೇಕ ಮಾಡ್ತೀನಿ ಬಿಂಬೋಪಾದಿಗಳು ಯಥಾಶಕ್ತಿ ಮಲ್ತಿಂಚಿ ಚೌಡಚೌಡಚಾರ ಪೂಜೆ ದೇವರು ಐದು ಬಿಂಬೋಪಾದಿಗಳು ಶ್ರೀಕಾಲ ಮತ್ತೊಂದು ಮಾತಾ ಸಂತೋಷರಿಗಾವಡೆ ಶ್ರೀನಿವಾಸರ ಮಾತಾ ಸಕುಟುಂಬ ಬರ್ಪಿಂಚೆ ನಾಗದೇವನ ಹೊತ್ತು ಸತ್ತರು ಅತಂಡ ಆರೋಗ್ಯ ಬರ್ಪಿಂಚೆ ಸಮಸ್ತ ದೋಷಗಳು ದೃಷ್ಟಿಗೆ ಬರ್ಪಿನ ಸಮಸ್ತ ರೋಗ ಸಿದ್ಧಗಳು ಅಂಜನೆ ವಿದ್ಯೆಗೆ ಬರ್ಪಿನ ಸಮಸ್ತ ದೋಷಗಳು ಅಂಜೆ ಜ್ಞಾತ ತೆರಿದ ತೆರಿಯನ್ನು ಮಲ್ತಿಂಚೆ ಸಮಸ್ತ ದೋಷಗಳು ಅಂಜೆ ನಲ್ಪ ನಾಗದೇವರು ಇಂಜನ ಇಷ್ಟಾರ್ಥವನ್ನು ಬೇಡ ಅಂದ್ರೆ ಇಷ್ಟ ಪ್ರಸನ್ನ ಕಾಲುಡು ಆ ಇಷ್ಟಾರ್ಥ ಪೂರ್ವ ಕೈಗೊಳ್ಳಕ ಮೇಲ್ಕಾಲವು ನಿರ್ಮಲ ವಿಜಯಮಡ ನಾಗದೇವನ ಸೇಮಲ್ ತಂದು ಆಗ ಮಾತಾ ಸಂಸಾರ ಎಡ್ಡೆ ರೀತಿ ವಿಜಯವನವತಿ ಯೋಗನು ನಮ್ಮ ಕಲಿಯುಗೋಡೆ ಪ್ರತ್ಯಕ್ಷ ದೇವರು ಬಂದ ಆ ನಾಗದೇವರಿಗೆ ಆರಾಧನೆ ಮಲ್ತಂದ ಮಾತ ಸಂಪತ್ತು ಆರೋಗ್ಯನು ಅಲ್ಲಿ ನಿಧಿಪುರ ರಕ್ಷಣೆ ಮಲ್ತೇವೆ ಗೊತ್ತಿತ್ತಂತ ಇಲ್ಲಿ ಭಯಭಕ್ತಿಯಿಂದ ಅವರ ಹತ್ನಾಲ್ಕನ ಸಂಖ್ಯೆ ಅಂತಾರ ಮಲ್ತಿಂಚೆ ಯಥಾಶಕ್ತಿ ಷೋಡಶೋಪಚಾರ ಪೂಜೆ ದೇವರೈನ ಸಂತೋಷ ಬಿಂಬೋಪಾದಿ ಕಾಣುವುದು ಮಾತ ಬರ್ಪಿ ಸಮಸ್ತ ಅಪಮೃತ ಗೋರಮತ್ತು ಅಂಜನೆ ಮಲ್ಪಿಂಚೆ ಅಕನಾಕಲ ಮಲ್ಪಿಂಚೆ ವ್ಯವಹಾರ ಕ್ಷೇತ್ರಗಳು ದೇವರು ಒಂದೇ ಉತ್ಪತ್ತಿ ಕೊದ್ದು ಮೂಲಸ್ಥಾನದ ಕಲೆಗಾವಡೆ ಜಾಗದ ಕಲೆಗಾವಡೆ ಅಪಿ ಮಲ್ಪಿಂಚೆ ಕೃಷಿಕಾರರು ಬರ್ತಿ ಸಮಸ್ತ ಜಾನುವಾರುಗಾವಡೆ ಕಿಟಕಾವಡೆ ಈ ಜಾಗಕ್ಕೆ ಬರ್ತಿನ ಸಮಸ್ತ ನಾಗದೇವರನ್ನ ಉತ್ತು ಸತ್ತಲು ತಿನ್ನಲ ದೇವರೈನ ಪೂರ ಪರಿಹಾರ ಮತ್ತು ಗೊದ್ದು ನಾಗದೇವನ ಸೇಮಲ್ತು ಇಂಚಿನ ಮತ್ತು ಕಲ್ಪವತ್ತ ಒಳಗೊಂಡ ಇಡೀ ಸಂತೋಷರಿಗಳ ಮಾತಾ ಶ್ರೀನಿವಾಸರನ್ನ ಸಕುಟುಂಬ ತಿಕ್ಕಲಕ ಮೇಲ್ಕಾಲುವ ನಿರ್ದಲ ವಿಜಯರೌಡೆ ಮಾತೆಯರು ಬರ್ತದೆ ಆ ನಾಗದೇವ ಸೇವನ ನಲ್ಪ ಮಾತೆ ವಿಷಯಗಳ ಸಂಸಾರವು ಸುಖುಂಡಿಗೆ ಮಾತೆಯ ನೆಮ್ಮದಿಯೊಂದಿಗೆ ಪಂಪಿಂಚಿ ಯೋಗ ಬಗ್ಗೆನು ನಾಗದೇವರ ಇತ್ತ ಪ್ರಸನ್ನ ಕಾಲದ ಪೂಜೆ ಮಲ್ತಿಂಚಿ ಪೂಜೆಯನ್ನು ಸ್ವೀಕಾರ ಮತ್ತು ಮಾತೆಯರಿಗಳ ಅನುಗ್ರಹ ಮತ್ತು ನಡಪಡೆಗಳನ್ನು ಮಾತೆಯಿರ್ತದೆ ಅನನ್ಯ ಭಕ್ತಿ ಇರ್ತಾರ ಆ ನಾಗದೇವರ ಪ್ರಾರ್ಥನೆ ಮಾಡ್ತಾನೆ ವಾಸಗೀತ ಬ್ರಹ್ಮಣೇಶ್ವರನ ಪ್ರಾರ್ಥನೆ ಸಮರ್ಪಯಾಮಿ ಗೋವಿಂದಾನಿ ಗೋವಿಂದ ಯಜಮಾನದೀಶ ನಾಗದೇವಿಗೆ ಪಂಚಾಮೃತಾಭಿಷೇಕ ಬರುತ್ತಾರೆ ಕ್ಷೀರಾಭಿಷೇಕ ಬರುತ್ತಾರೆ ಪರಮಪೂಜೆಗಳನ್ನ ಶ್ರೀ ನಾಗ ನೀರು ತುಂಬಿತ್ತು ಎಡಗೈತು ಬರ್ತದೆ ಎಡಗೈತು ಒಂದು ಹೂ ಅಂತ ಬಳಗೈತೆ ಎಡಗೈತು ಆಗ ಕ್ಷೀರಾಭಿಷೇಕ ಪಂಚಾಮೃತಾಭಿಷೇಕ ಕ್ಷೀರಾಭಿಷೇಕ ಪರಮಪೂಜೆಗಳನ್ನು ಸರ್ಪಾದೇಶ ಜಯಾ ಸಂಕರ್ಷಣ ಪರಮಾತ್ಮ ಪ್ರಿಯ ಅದಂ ನಾಗ ಸುಪ್ರೀತ ವರದು ಇಡೋಲ್ಲ ನೀರು ನಾನು ಮಾತಾಡ್ಕೊಡಿ ಬಲೆ ಬಲೆ ನೋಟ್ ಮಾಡ್ತಿದ್ದಲ್ಲ ಮಾತಿರನ್ನು ಮಾತಿರ ಏರ್ ಬರ್ತದೆ ಖರ್ಚು ಹೋಗ್ಕೊಂಡು ಆ ತನಗೆ ಅಮ್ಮಲ ದಾಖಲೆಗಳು ಮಾತಾಡಲು ಮಾತಿನ ತೀರ್ಲ ಸರ್ ಒಂದು ಭಕ್ತಿ ಏಕ ಶಕ್ತಿಗೋಸ್ಕರ ಶಕ್ತಿ ಮುಗ್ಗಟ್ಟು ದೇವರ ಇಂಚೆ ನಿರಂತರ ನಡೆದೊಂದು ಹೋಗೋದು ಅಂಚೆ ಮಾತ ಈಗ ಮಲ್ಪಿಂದ ಪ್ರವೃತ್ತಿ ಅಂಚೆ ಮಗಳ ಕಲ್ತು ವಿದ್ಯೆ ಕಲ್ತೊಂದಿಲ್ಲ ಆ ವಿದ್ಯೆಯ ದೇವರು ಜ್ಞಾನಪುರ ವಿದ್ಯಾಪುರ ಮಾತ ಇಂಚಿನ ಸಂಕಲ್ಪ ಹೊಂದಿ ಬಂದಾರ ಆ ಸಂಕಲ್ಪ ಊರ ನಿರ್ವಹಿಸಕ ಅಂಜನ ಮನಸ್ಸನ್ನು ಮಾತು ಸಂರಕ್ಷಣೆ
ನೀವೀಗ ನೋಡ್ಬೋದು ಮೇಲೆ ಫುಲ್ಲು ಮರ ಎಲ್ಲ ಈ ನಮ್ಮ ನಾಗನ ಕಟ್ಟೆಗೆಲ್ಲ ಸುತ್ತುವರಿದು ಎಲ್ಲ ಫುಲ್ಲು ನೆರಳೆ. ಇಲ್ಲಿ ಕೂಡ ಬಿಸಿಲು ಬೀಳುವಂಥ ಜಾಗವಿಲ್ಲ, ಹಾಗೆ ತಂಪಾದಂಥ ಪ್ರದೇಶ, ಸುತ್ತಮುತ್ತಲೆಲ್ಲ ಮರ. ನೋಡಿ, ಇದೊಂದು ವಸ್ತು ಬಾವಿ ಮಾಡಿದ್ದು ನೋಡಿ. ಈಗ ಪೂಜೆ ಎಲ್ಲ ಆಯಿತು, ಇನ್ನು ಅವರವರ ಎಲ್ಲ ಪ್ರಸಾದ ಇಟ್ಟು ಹೊರಡೋದು ನೋಡಿ. ಈಗ ನಾವು ಇದನ್ನು ಈ ಕಬ್ಬಿಣದ ಪಟ್ಟಿಯನ್ನೆಲ್ಲ ಅದರ ಮೇಲೆ ಇಟ್ಟು, ಅದರ ಮೇಲೆ ಪ್ಲ್ಯಾಸ್ಟಿಕ್ದೊಂದು ಕವರ್ ಹಾಕಿ, ಯಾವುದು ಕಸ ಮತ್ತು ಗಿಡಗಳದ್ದು ಎಲೆ ಎಲ್ಲ ಬೀಳದಾಗಿ ಅದರ ಮೇಲೆ ಕವರ್ ಮಾಡಿ ಇನ್ನೀಗ ನಾವಿಲ್ಲಿಂದ ಹೊರಡೋದು ನೋಡಿ. ಇದು ಇಲ್ಲದ್ರೆ ನಾಯಿಗಳಾಗಲಿ ಬೇರೆ ಯಾವುದಾಗಲಿ ಅದರ ಮೇಲೆ ಹಾರಿ ಹೋಗ್ತದಲ್ಲ, ಅದಕ್ಕೆಲ್ಲ ಬಂದ್ ಮಾಡಿ ಅದನ್ನು ಮುಚ್ಚಿ ಆದ ನಂತರ ನಾವು ಇಲ್ಲಿಂದ ಹೊರಡೋದು ನೋಡಿ. ಬಾವಿಗೆ ಕೂಡ ಹಾಗೆಯೇ ಅದನ್ನು ಸಹ ಬಂದ್ ಮಾಡಿ ಅದಕ್ಕೆ ಕಸ ಎಲೆಗಳೆಲ್ಲ ಯಾವುದು ಬೀಳದಾಗಿ ಮುಚ್ಚಿಟ್ಟು ಮತ್ತೆ ಹೋಗೋದು. ಮತ್ತೆ 6 ತಿಂಗಳು ಬಿಟ್ಟು ವಾಪಸ್ ಬರೋದು. ವೀಕ್ಷಕರೇ, ಈ ವಿಡಿಯೋವನ್ನು ಪೂರ್ತಿಯಾಗಿ ಎಲ್ಲರೂ ನೋಡಿ.